ಸರಗೂರು ಪಟ್ಟಣದ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇಂದು ನಡೆದ ರಾಷ್ಟ್ರೀಯ ಮಾನವ ಹಕ್ಕುಗಳ ಸಮಿತಿಯ ಸರಗೂರು ತಾಲೂಕು ಸಮಿತಿ ಆಯೋಜಿಸಿದ್ದ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ರಾಷ್ಟ್ರೀಯ ಮಾನವ ಹಕ್ಕುಗಳ ಸಮಿತಿಯ ರಾಜ್ಯ ಉಪಾಧ್ಯಕ್ಷ ಜಿಲ್ಲಾ ವಕೀಲರ ಸಂಘದ ಕಾರ್ಯದರ್ಶಿ ಎಸ್ ಉಮೇಶ್, ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸಂವಿಧಾನದ ಹಕ್ಕುಗಳು ತಲುಪಿದಾಗ ಮಾತ್ರ ಸಮಾಜ ಸುಧಾರಣೆ ಸಾಧ್ಯ ಎಂದು ತಿಳಿಸಿದರು. ಸಮಾಜ ಸೇವಕ ಎಂ ಬಾಬುನಾಯಕ ಮಾತನಾಡಿ, ವಿದ್ಯಾರ್ಥಿಗಳು ಜೀವನದಲ್ಲಿ ಗುರಿಯನ್ನಿಟ್ಟುಕೊಂಡು ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಿನ ಗಮನ ಹರಿಸಬೇಕು. ಪೋಷಕರ ಆಸೆಗಳನ್ನು ಈಡೇರಿಸಬೇಕು. ಜೀವನದಲ್ಲಿ ದುಶ್ಚಟಗಳಿಗೆ ದಾಸರಾಗಬಾರದು ಎಂದು ತಿಳಿಸಿದರು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಾಂತ್ವನ ಕೇಂದ್ರದ ಆಪ್ತ ಸಮಾಲೋಚಕಿ ಜಶೀಲಾ ಮಾತನಾಡಿ, ಮೂಲಭೂತ ಹಕ್ಕುಗಳು, ಕರ್ತವ್ಯಗಳ ಬಗ್ಗೆ ಅರಿವು ಮೂಡಿಸಿದರು. ಸಮಿತಿಯ ಚಾಮರಾಜನಗರ ಜಿಲ್ಲಾಧ್ಯಕ್ಷ ನಾಗೇಂದ್ರ, ಪ್ರಾಂಶುಪಾಲ ಡಾಕ್ಟರ್ ಬಿಸಿ ಮಲ್ಲೇಶ್, ಅಧ್ಯಕ್ಷ ಎನ್ ಕುಮಾರ್, ಕಾಲೇಜಿನ ಸಿಬ್ಬಂದಿಗಳಾದ ಡಾಕ್ಟರ್ ದೀಪಾ, ಡಾಕ್ಟರ್ ವೃಂದ, ಪದಾಧಿಕಾರಿಗಳಾದ ಸಾಗರೆ ರವಿ, ಸುಬ್ರೀತ್ ಕುಮಾರ್, ಎನ್ಕೆ ಲಕ್ಷ್ಮೀಕಾಂತ, ಎಂ ಮನೋಜ್, ಡಾಕ್ಟರ್ ಯೋಗಿತಾ, ಭ್ರಷ್ಟಾಚಾರ ವಿರೋಧಿ ಸಂಘದ ಸದಸ್ಯರು ನಾಗರಾಜು ಸೇರಿದಂತೆ ಕಾಲೇಜಿನ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದರು. ವರದಿ ಚಂದ್ರಹಾದನೂರು. ಮಾನವ ಹಕ್ಕುಗಳ ದಿನವನ್ನಾಗಿ ಘೋಷಿಸಿದೆ. ಅದಕ್ಕೆ ಸಂಪೂರ್ಣವಾಗಿ ಮಾನವನ ಜನ್ಮ ಇದೆಯಲ್ಲ, ಅದು ಒಂದು ಅಮೂಲ್ಯವಾದಂತಹ ಒಂದು ಜನ್ಮ. ಸೊ ಇಲ್ಲಿ ನಾವು ಹೇಳ್ಬೇಕಂದ್ರೆ ಇಲ್ಲಿ ಯಾವುದೇ ಧರ್ಮ ಬರೋದಿಲ್ಲ. ಈ ಒಂದು ಮಾನವ ಹಕ್ಕುಗಳು ಅಂತ ಬಂದಾಗ ಯಾವುದೇ ಜಾತಿ, ಧರ್ಮ, ಲಿಂಗ, ಭೇದ ಯಾವುದೂ ಇಲ್ಲದೆ ಪ್ರತಿಯೊಬ್ಬರನ್ನ ಗೌರವಿಸುವುದೇ ಮಾನವ ಒಂದು ಹಕ್ಕುಗಳನ್ನ ಕಾಪಾಡತಕ್ಕಂಥದ್ದು. ಸೊ ನಮ್ಮ ಸಂವಿಧಾನಬದ್ಧವಾಗೂ ಕೂಡ ಆ ಹಕ್ಕುಗಳು ಅಂಗೀಕಾರಕ್ಕೆ ಬಂದಿದೆ. ಸಂವಿಧಾನದ 3ನೇ ಅಂಗ ನಮ್ಮ ಸುಪ್ರೀಂ ಕೋರ್ಟ್ಗೂ ಕೂಡ ಅದಕ್ಕೆ ನಾವು ಏನಾದ್ರೂ ಧಕ್ಕೆ ಬಂದ್ರೆ ನಾವು ಮೇಲ್ಮನೆಗೂ ಕೂಡ ಹೋಗ್ಬೋದು, ಅಷ್ಟೊಂದು ಬಲವಾಗಿದೆ. ಸೊ ಹಾಗಾಗಿ ಮನುಷ್ಯರಾಗಿ ಎಲ್ಲರೂ ಹುಡ್ತೀವಿ, ಆದ್ರೆ ಮನುಷ್ಯತ್ವ ಎಷ್ಟು ಜನರಲ್ಲಿದೆ ಅನ್ನೋದನ್ನ ಬಹಳ ಒಂದು ಯೋಚನೆ ಮಾಡಬೇಕಾದಂತಹ ಒಂದು ವ್ಯವಸ್ಥೆ ಇದು. ಯಾಕಂತ ಹೇಳಿದ್ರೆ ನಾವಿಲ್ಲಿ ಪ್ರತಿಯೊಬ್ಬರನ್ನು ಕೂಡ ಗೌರವಿಸಬೇಕು, ಘನತೆಯಿಂದ ಕಾಣಬೇಕು. ಹೆಣ್ಣನ್ನಾಗ್ಲಿ ಗಂಡನ್ನಾಗ್ಲಿ ಇಲ್ಲಿ ಭೇದ ಭಾವ ಇಲ್ಲ. ಪ್ರತಿಯೊಬ್ಬರಿಗೂ ಕೂಡ ಬದುಕುವ ಹಕ್ಕಿದೆ, ಆರ್ಥಿಕ ಹಕ್ಕಿದೆ, ಶೈಕ್ಷಣಿಕ ಹಕ್ಕಿದೆ, ಸ್ವಾತಂತ್ರ್ಯದ ಹಕ್ಕಿದೆ, ಧಾರ್ಮಿಕ ಹಕ್ಕಿದೆ. ಏನು ಮಾನವ ಹಕ್ಕುಗಳು ಮೇಡಮ್ ಹೇಳಿದ್ರು, ನಮಗೆ ಮಾನವ ಹಕ್ಕುಗಳು ಒಂದು ಇದಾಗಿ ಏನೋ ಅದು ನಮಗೆ ಪಾರಂಪರಿಕವಾಗಿ ಅಥವಾ ಇದಾಗಿ ಬಂದಿದೆ ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ನಿಜ. ಇನ್ನೊಂದು ರೀತಿಯಲ್ಲಿ ಇವತ್ತು ನಮಗೆ ಏನು ಮೂಲಭೂತ ಹಕ್ಕುಗಳು ಬಂದಿದೆ, ಈ ಮೂಲಭೂತ ಹಕ್ಕುಗಳು ಬರಲಿಕ್ಕೆ ಏನ್ ಕಾರಣ? ಎಲ್ಲಿಂದ ಬಂತು ಮೂಲಭೂತ ಹಕ್ಕುಗಳು? ಕಾನ್ಸ್ಟಿಟ್ಯೂಷನ್ ಬಂದಂತ ಮೂಲಭೂತ ಹಕ್ಕುಗಳು. ಮೂಲಭೂತ ಹಕ್ಕುಗಳಲ್ಲಿ ಎಷ್ಟಿದೆ? ಯಾರಾದ್ರೂ ಒಬ್ಬರಿಂದ ಕೇಳಿ. ವೆರಿ ಗುಡ್. ಆಲ್ಮೋಸ್ಟ್ ಆಲ್ ಏನು ನಾಶ ಮಾಡಬೇಕು ಅಂತ ತಯಾರಿದೆ. ಯಾಕೆ ನನಗಿಂತ ಚೆನ್ನಾಗಿ ನೀವು ತಿಳ್ಕೊಂಡಿದ್ದೀರಿ. ಈ ಒಂದು 6 ಹಕ್ಕುಗಳು, ಮೂಲಭೂತ ಹಕ್ಕುಗಳು ಏನಿದೆ, ಇದು ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 14 ಸ್ಟಾರ್ಟ್ ಆಗಿ 32ವರೆಗೆ ಇದೆ ಇರುವಂತ ಹಕ್ಕುಗಳು. ಎಲ್ಲ ನಾನು ಎಕ್ಸ್ಪ್ಲೈನ್ ಮಾಡಕ್ ಹೋಗಲ್ಲ. ಎಲ್ಲ ಮೆಜಾರಿಟಿ ಇಲ್ಲಿ ಪೊಲಿಟಿಕಲ್ ಸೈನ್ಸ್ ಸ್ಟೂಡೆಂಟ್ಸ್ ಆಗಿದೆ. ತಾವೆಲ್ಲ ಸಮಾಜ ಪೊಲಿಟಿಕಲ್ ಸೈನ್ಸ್ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳಾದ್ರಿಂದ ನಿಮಗೆಲ್ಲ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ಜನರಲ್ ಆಗಿ ಮಾತಾಡಬೇಕು ಅಂದ್ರೆ ಇವತ್ತು ಏನು ಮೂಲಭೂತ ಹಕ್ಕುಗಳಿದೆ, ಮೂಲಭೂತ ಹಕ್ಕುಗಳು ಸರಿಯಾದ ರೀತಿಯಲ್ಲಿ ಭಾರತ ದೇಶದ ಮುಂದಿನ ಯುವಕರು ದೇಶವನ್ನ ಆಳುವಂತವರಿಗೆ ಇವತ್ತು ಯುವ ಪಡೆ ಇದ್ರೆ ದೇಶದಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು, ವಿದ್ಯಾರ್ಥಿಗಳಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಆ ಶಕ್ತಿ ನಿಮ್ಮಲ್ಲಿದೆ. ಆದ್ರೆ ಇತ್ತೀಚೆಗೆ ನಿಮ್ಮನ್ನ ಮುಂಚೂಣಿಯಲ್ಲಿ ಕರ್ಕೋಗಂತ ಒಳ್ಳೆ ವ್ಯಕ್ತಿಗಳು ಯಾರು ಇಲ್ಲ ಅಂತ ನಾನಾದ್ರೂ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಅವತ್ತು ಒಂದು ದಿನ ಅಥವಾ ಒಬ್ಬ ವ್ಯಕ್ತಿ ಏನು ಸ್ವಾತಂತ್ರ್ಯಕ್ಕೋಸ್ಕರ ಮಹಾತ್ಮ ಗಾಂಧಿ ಅವರ ಹೆಸರು ಬಂತು, ಅವರಿಂದ ಹಲವಾರು ಜನಗಳ ಹೆಸರಿತ್ತು. ಅದೇ ರೀತಿಯಾಗಿ
ಸ್ವತಂತ್ರ ಬಂದಿದ್ ಮುಖ್ಯ ಅಲ್ಲ, ಈ ದೇಶವನ್ನ ನಡೆಸೋದು ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ಬಂದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಷನ್ ಬರೆದ್ರು. ಇವತ್ತು ಭಾರತ ಸಂವಿಧಾನ ಏನಾದ್ರು ಚಲಾವಣೆಯಲ್ಲಿ ಇಲ್ಲ ಅಂದಿದ್ರೆ 17 ಇಯರ್ಸ್ PUC ಅಂತ, ಆಫ್ಟರ್ 18 ಇಯರ್ಸ್ ಎಲ್ಲರೂ ಡಿಗ್ರಿ ಇದ್ದೀರಿ. ಪೋಕ್ಸೋ ಕೇಸ್ಗಳು ನೀವೆಲ್ಲರೂ ಕೇಳಿದ್ದೀರಿ, ಹೌದಲ್ಲ? ಏನ್ ಪೋಕ್ಸೋ ಕೇಸ್ಗಳು ಅಂದ್ರೆ ಯಾರಾದ್ರೂ ಒಬ್ಬರು ಹೇಳಿ, ಸ್ವಲ್ಪ ಜೋರಾಗಿ. ಹೌದಲ್ಲ? ಸಾಮಾನ್ಯ ಎಲ್ಲರೂ ತಿಳ್ಕೊಂಡಿದ್ರಿ ಅಲ್ಲ, ಪೇಪರ್ಗಳೆಲ್ಲ ಬರ್ತಿದ್ರೆ. ಪೋಕ್ಸೋ ಕೇಸ್ ಇದೆ, ತುಂಬಾ ಜಾಸ್ತಿ ಇದೆ, ತುಂಬಾ ಹೆಚ್ಚಾಗಿ ನಡೀತಾ ಇದೆ. ಅಂದ್ರೆ ಮೊದಲು ಆ ಕೇಸ್ಗಳ ಬಗ್ಗೆ ಅರಿವಿರಲ್ಲ, ಹೆಣ್ಣು ಮಕ್ಕಳಿಗೆ ಆಗ್ಲಿ ಗಂಡು ಮಕ್ಕಳಿಗೆ ಆಗ್ಲಿ ಆ ಕೇಸ್ಗಳ ಬಗ್ಗೆ ಅರಿವಿಲ್ಲ. ಯಾಕೆಂದ್ರೆ ಇಲ್ಲಿ ಸ್ಟೂಡೆಂಟ್ಗಳು ಕೂತಿದ್ರಿ, ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎಲ್ಲ ಇದ್ರಿ, ಕಾಲೇಜ್ ವಿದ್ಯಾರ್ಥಿಗಳೇ ಜಾಸ್ತಿ ಕೇಸ್ಗಳಾಗ್ತಾ ಇದೆ. ಅದರಿಂದ ನೀವು 18 ವರ್ಷ ತುಂಬುವವರೆಗೆ ನಿಮ್ಮ ಜವಾಬ್ದಾರಿಯಲ್ಲಿ, ನಿಮ್ಮ ಹಿಡಿತದಲ್ಲಿ ನೀವು ಇರಬೇಕಾಗತ್ತೆ. 18 ವರ್ಷ ತುಂಬದರೊಳಗಡೆ ನೀವು ನಾನೇ ತಪ್ಪು ಮಾಡಿದೀನಿ ಅಂತ ಹೇಳಿದ್ರು ಕೂಡ ಕಾನೂನು ನಿಮ್ಮನ್ನು ಏನೂ ಮಾಡಲ್ಲ. ಇದು ಒಂದು ದುರ್ಬಲ. ಹೆಣ್ಮಕ್ಳ ನಿಮ್ಮದು ತಪ್ಪಿರುತ್ತೆ, ನೀವು ಕೈ ಜೋಡಿಸಿರ್ತೀರಿ. ಅವಾಗ ಏನಾಗುತ್ತೆ, ಏನ್ ಗಂಡು ಮಕ್ಕಳು ಇರ್ತಾರೆ ಅವರು ಶಿಕ್ಷೆ ಅನುಭವಿಸ್ಬೇಕಾಗುತ್ತೆ. ಮೊನ್ನೆ ಮೈಸೂರಿನಲ್ಲಿ ಒಂದು ಕೇಸಲ್ಲಿ 43 ವರ್ಷ ಶಿಕ್ಷೆ ಕೊಟ್ಟಿದ್ದಾರೆ, 43 ಇಯರ್ಸ್ ಪೋಕ್ಸೋ ಕೇಸಲ್ಲಿ. ಯಾಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ, ಮತ್ತೆ ಗಂಡು ಹುಡುಗರಿಗೆ ಹೇಳೋದೇನು ಅಂದ್ರೆ, ನೀವು ಇದನ್ನ ತಿಳ್ಕೋಬೇಕು. ಎಷ್ಟೋ ನಾನು ಚಾರ್ಜ್ಶೀಟ್ಗಳು ಓದಿದ್ದೀನಿ, ಆ ಹುಡುಗಿಯರು ಹೆಣ್ಮಕ್ಳು ಹೇಳಿಕೆ ಕೊಟ್ಟಿರ್ತಾರೆ, ನನ್ನ ಮನೆಯವರು ನಮ್ಮನ್ನ ಬೇರೆಯವ್ರಿಗೆ ಮದುವೆ ಮಾಡ್ತಾರೆ, ನೀವನ್ನ ನನ್ನ ಕರ್ಕ ಹೋಗಿಲ್ಲ ಅಂದ್ರೆ ನಾನು ಆತ್ಮಹತ್ಯೆ ಮಾಡ್ಕೊತೀನಿ. ತುಂಬಾ ಇದೆ ನನ್ನ ಪ್ರಕರಣಗಳು. ಅವಾಗ ಅವ್ರೇನ್ ಮಾಡ್ತಾರೆ, ವಿಧಿ ಇಲ್ಲ, ಅವ್ರಿಗೆ ನನ್ನನ್ನು ಇಷ್ಟಪಟ್ಟು ಸತ್ತ ಹೋಗ್ತಾರಲ್ಲ, ಅವ್ರು ಬದುಕಿಸ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವ್ರು ನಿಮ್ಮನ್ನ ಕರ್ಕ ಹೋಗ್ತಾರೆ. ಶಿಕ್ಷೆ ಅನುಭವಿಸೋರು ನೀವು. ನೀವು ಎಚ್ಚರಿಕೆ ಇರಬೇಕು. 18 ವರ್ಷದ ಒಳಪಟ್ಟು ಹೆಣ್ಣು ಮಕ್ಕಳ ಜೊತೆ ನಾವು ಮದುವೆ ಆದ್ರೆ ಅಥವಾ ಹೆಣ್ಣು ಮಕ್ಕಳನ್ನ ಕರ್ಕ ಹೋದ್ರೆ ಶಿಕ್ಷೆ ಆಗೋದು ಗಂಡು ಮಕ್ಕಳಾದ ನಿಮಗೆ. ಇವಾಗ ಖುಷಿ ಪಡ್ತಿದ್ದೀರಿ, ಆ ಒಳಗಡೆ ಹೋಗಿ ಅನುಭವಿಸಬೇಕು ಗೊತ್ತಿರ್ತಾರೆ, ಕಷ್ಟ ಇತ್ತು. ನೀವೆಲ್ಲರೂ ಬಂದಿರೋ ಕಾಲೇಜಲ್ಲಿ ಕೂತ್ಕೊಳ್ಳಕ್ಕೆ ಆಗ್ತಿದ್ದ. ಈಗ ಮೆಜಾರಿಟಿ ಹೆಣ್ಣು ಮಕ್ಕಳು ಇದ್ದೀರಿ, ಲಾಸ್ಟ್ ಟೈಮ್ ಅದೇ ಹೇಳಿದೆ ನಾನು. ನೀವೆಲ್ಲ ಬಂದಿರೋ ಕೂರ್ಲಿಕ್ಕೆ ಆಗ್ತಿದ್ದ. ಭಾರತದ ಸಂವಿಧಾನ ತುಂಬಾ ವಿಶಾಲವಾದ, ತುಂಬಾ ದೊಡ್ಡ, ಇಡೀ ದೇಶಕ್ಕೆ ತಳಮಟ್ಟದ ಜನಗಳಿಂದ ಹಿಡಿದು ಮೇಲ್ಮಟ್ಟವರೆಗೂ ಪ್ರತಿಯೊಬ್ಬರಿಗೂ ಇರುವಂತಹ ಒಂದು ಕಾನ್ಸ್ಟಿಟ್ಯೂಷನ್, ಭಾರತದ ಕಾನ್ಸ್ಟಿಟ್ಯೂಷನ್. ಆ ಒಂದು ಸಂವಿಧಾನವನ್ನ ಬರೆದಿದ್ದಾರೆ, ಪ್ರತಿಯೊಂದು ಇದೆ. ನೀವೆಲ್ಲರೂ ಒಂದು ಸಾರಿ ಸಂವಿಧಾನ ಓದುವಂತ ಒಂದು ಬುಕ್ ಇದೆ. ನಾನು ಲಾಸ್ಟ್ ಟೈಮ್ ಹೇಳಿದೆ, ಬಟ್ ನನ್ನನ್ನು ಯಾರು ಫಾಲೋ ಅಪ್ ಮಾಡಲಿಲ್ಲ. ಸಂವಿಧಾನ ಓದುವಂತ ಒಂದು ಸಣ್ಣ ಬುಕ್ ಇದೆ. ಇವ್ರೇನಾದ್ರು ನನ್ನನ್ನು ಫಾಲೋ ಮಾಡಿದ್ರೆ ಖಂಡಿತ ನಿಮ್ಮ ಕಾಲೇಜ್ಗೆ ಅದು 200 ಬುಕ್ ಆಗಲಿ 300 ಬುಕ್ ಆಗಲಿ ನಾನು ಕಳಿಸ್ಕೊಡ್ತೀನಿ. ಸಿಂಪಲ್ ಆಗಿದೆ. ಯಾಕೆ ಕಾನ್ಸ್ಟಿಟ್ಯೂಷನ್ ಯಾಕೆ ಓದಬೇಕು? ಏನ್ ಕಾನ್ಸ್ಟಿಟ್ಯೂಷನ್ ಇಂದ ಏನು ಪ್ರಯೋಜನ? ಕಾನ್ಸ್ಟಿಟ್ಯೂಷನ್ ಅವಶ್ಯಕತೆ ಇದೆಯಾ? ಇವತ್ತು ಈ ದೇಶ ನಿಂತಿರೋದೇ ಸಂವಿಧಾನದ ಮೇಲೆ. ನಿಮ್ಗೆ ಒಂದೆರಡು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಯಾಕೆಂದ್ರೆ ನೀವು ಕಾನ್ಸ್ಟಿಟ್ಯೂಷನ್ ತಿಳ್ಕೊಂಡಿ ಅಂದ್ರೆ ನಿಮ್ಮ ಮೂಲಭೂತ ಹಕ್ಕುಗಳನ್ನ ತಿಳ್ಕೊತೀರಿ, ಸಮಾನತೆ, ಸ್ವಾತಂತ್ರ್ಯತೆ, ಸಾಂವಿಧಾನಿಕ ಎಲ್ಲರೂ ತಿಳ್ಕೊತೀರಿ, ರಾಜಕೀಯ, ಆರ್ಥಿಕ ಪ್ರತಿಯೊಂದು ತಿಳ್ಕೊತೀರಿ. ಭಾರತ ಸಂವಿಧಾನವನ್ನ ಬರೆಯೋದು ಅಷ್ಟು ಸುಲಭವಾಗಲಿಲ್ಲ. 1947 ಸ್ವತಂತ್ರ ಕೊಟ್ಟ ನಂತರ ಡಿಸೆಂಬರ್ ತಿಂಗಳಲ್ಲಿ ಯೋಚನೆ ಮಾಡ್ತಾರೆ, ಈ ಒಂದು ಭಾರತ ಸಂವಿಧಾನವನ್ನು ಹೇಗೆ ಬರೀಬೇಕು, ಯಾರು ಬರೀಬೇಕು ಅಂತ. ಆವಾಗ ಲಂಡನ್ಗೆ ಹುಡುಕಿ ಹೋಗ್ತಾರೆ, ನಮ್ಮ ಭಾರತ ಸಂವಿಧಾನವನ್ನು ಬರ್ಕೊಡಿ. ಅದರಲ್ಲಿ ಹೇಳ್ತಾರೆ, ನಿಮ್ಮ ಭಾರತ ಸಂವಿಧಾನವನ್ನು ಬರೆಯೋದಷ್ಟು ಸುಲಭ ಅಲ್ಲ. ನಿಮ್ಮ ಭಾರತದಲ್ಲಿ ಒಂದು ಜಾತಿ ಇಲ್ಲ, ಒಂದು ಧರ್ಮ ಇಲ್ಲ, ಒಂದು ದೇವರು ಇಲ್ಲ, ಒಂದು ಮತ ಇಲ್ಲ. ಉಳವನ್ ಒಂದು ಜಾತಿ, ಕುಲುಮೆ ಮಾಡೋನ್ ಒಂದು ಜಾತಿ, ಹೂ ಮಾಡೋನ್ ಒಂದು ಜಾತಿ, ಏರ್ ಕಟಿಂಗ್ ಮಾಡೋನ್ ಒಂದು ಜಾತಿ, ಕುಲುಮೆ ಮಾಡೋನ್ ಒಂದು ಜಾತಿ, ನೇಗಿಲು ಕೆತ್ತೋನ್ ಒಂದು ಜಾತಿ. ನಿಮ್ಮಲ್ಲಿ ಸಾವಿರಾರು ಜಾತಿಗಳಿದೆ, ಸಾವಿರಾರು ದೇವರುಗಳಿದೆ, ಸಾವಿರಾರು ಧರ್ಮಗಳಿದೆ. ಅದರಿಂದ ನಿಮ್ಮ ಭಾರತ ಸಂವಿಧಾನವನ್ನು ಬರೆಯೋದು ಅಷ್ಟು ಸುಲಭ ಅಲ್ಲ ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದು ಮಾತು ಹೇಳ್ತಾರೆ, ಯಾಕೆ ಇಲ್ಲಿ ಹುಡುಕ ಬಂದಿದ್ದೀರಿ? ಭಾರತ ಸಂವಿಧಾನವನ್ನು ಬರೆಯುವಂತ ಒಂದು ಕಿಚ್ಚಿದ ವ್ಯಕ್ತಿ ನಿಮ್ಮಲ್ಲೇ ಇದ್ದಾರೆ ಅಂತ ಹೇಳಿದಾಗ
ಅವಾಗ ಯಾರು ಅಂತ ಕೇಳಿದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸೂಚಿಸ್ತಾರೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1949 ನವೆಂಬರ್ ಯಾವ ರಾಷ್ಟ್ರ ಸಂಹಿತಾಗಿತ್ತು 26 ಜಾರಿಗೆ ಬಂದಿತ್ತು ಜನವರಿ 26, 1950. ಎಷ್ಟು ವರ್ಷ ಆಯಿತು?